Hello, good morning everyone. Day 3 Wednesday office ಬಿದಡಿಯಾ ಚಾಪರ್ದು ಪೂರಿಲ ಚೆನ್ನ ಕಡಲ ಚೆನ್ನ ಬ್ಲ್ಯಾಕ್ ಚೆನ್ನ ತಿಂಡೆ ಆಯ್ತೊಟ್ಟಿಗೆ ನಮ್ಮೊಂದು ಫ್ರೆಶ್ ಮಿಲ್ಕ್ ಚಾಪರ್ದು ಇದು ಬರ್ತದೆ ಒಂಜಿ 5 minutes ವಾಕ್ ಮಂತೆ ಫುಲ್ಲು ಚಂಡಿ ಇದು ಹ್ಯುಮಿಡಿಟಿ ಭಯಂಕರ ಉಂಟು. ಸೂಪರ್ ಡೂಪರ್ ಹ್ಯುಮಿಡಿಟಿ ಉಂಟು. ಬಾರಿ ಬಂಗ ಅವಿನಿ ಈ ಕಾಂಡೆ ಮೀದು ಬರ್ತದೆ ಫ್ರೆಶ್ ಆದ ಒಂದು ಪಿದಾರ್ದು ಒಂದು 2 ನಿಮಿಷ ವಾಕ್ ಮಾಡ್ಕೊಂಡಾಗ ಇಂಚ ಬೆಗರ್ನಾಗ ಒಂದು ಇಂಚಿನ ಫೀಲ್ ಆಗ್ಬೋದಂಡೆ ಆ ಬೆಗರ್ ಓಲೋ ಜೊತೆ ಒಂದು ಪೋಪು. ಇಟ್ಸ್ ವೆರಿ ಅನ್ಕಂಫರ್ಟೇಬಲ್ ಥಿಂಗ್. ಇಟ್ಸ್ ಮೈಕಲ್ ಆಲ್ ದ ವೇ ಫ್ರಮ್ Mike for Nigeria. From Nigeria. Yeah. How's doing? Good. Yeah. Where you went last vacation? I just went to Malaysia. And before? Before? Thailand. He was going everywhere. Single and mingle. Single to mingle, no? Yes, he's our old senior most guy, Mr. Vyasan. Hi, बोलिए. जी ओके. जी ओके. कितना साल हो गया दुबई में? दुबई में 35 साल हो गया. 35 year. Oh my God. 35 ವರ್ಷದ ಜವಣಿಯಲ್ಲಿ यंग guy still, right? अभी भी यंग है ना? कितना साल इधर काम करने के लिए प्लान किया अभी? मैं 2-3 साल काम करके जाएगा. पैसा बना के रखा है पूरा. ओके. ये सिम कार्ड कौन सा डलता है इसमें? मेमोरी कार्ड, सिम कार्ड नहीं है. मेमोरी कार्ड. हाँ 128 GB. अच्छा है ना? पकड़ के बात करके जा सकते हैं. You can connect it to your mobile? मोबाइल. This app is there. बर्थडे का गिफ्ट है. ऐसा? हाँ. ये कितने में मिलता है? इधर का 1200 है. इधर गिफ्ट मिला. तो नमस्कार, वेलकम बैक टू दीची ब्लॉग. guys. ಬತ್ತ ಗ್ರೌಂಡು ಬತ್ತದು ಜಸ್ಟ್ ಜಮನಿಯರ್ ಎಕ್ಸಸೈಸ್ ಮಂದು ಇದೆಲ್ಲ ಬರ್ಕೊಂಡು ಒಬ್ಬನ ಇಂಟ್ರೆಸ್ಟ್ ಉಂಡು ಪೈ ಬೇರೆ ರೆಡಿ ಆತ ಅಪೋಸಿಟ್ ಬೈಜಿ ವೆಯ್ಟ್ ಮಂದಿಲ್ಲ ಕಾಂಚನೆ ಮುಲ್ಪಂಜಿ ಬಾರಿ ಶೋಕದ ಸನ್ರೈಸ್ ಅವನು ಗೈಸ್ ನೆಟ್ ಬರ್ಪುಂಡು ಜಗತ್ತಜ್ಜಿ ಅಲ್ಲೇ ಇಸ್ ಸೂಪರ್ ಡೂಪರ್ ಸನ್ರೈಸ್ ವಿತ್ ಮಿಸ್ಟರ್ ड्रामा king ಮಿಸ್ಟರ್ ಶಾರ್ಟ್ ಮಿಸ್ ಆಗುತ್ತೆ. ಪಾಕ್ ಕಡೆ ಫೋಟೋ ತೆಗೆಯೋದು ಮಾತ್ರ, ಮತ್ತೆ ವಿಡಿಯೋದಲ್ಲಿ ಬರೋದಿಲ್ಲ, ಎಂತೆಲ್ಲ ಬರೋದಿಲ್ಲ ನೋಡಿ. ಓಹ್ ಫ್ಲೈಟ್ ಹೋಗ್ತಾ ಉಂಟು ಗೈಸ್, ತಲೆ ಫ್ಲೈಟ್ ಬಂದುಂಟು ತೀರ ದೂಣು ಬರ್ಪಣ ಗೊತ್ತಿಜ್ಜಿ. ಓಹ್ ಭಾರಿ ಶೋಕದ ಬರೋದುಂಟು, ಮುಲ್ಪಲ್ಲ ಫ್ಲೈಟ್ ಬಂದುಂಟು. ಸಿ ದುಂಬು ನಮ್ಮ ಟಾಟಾ ಬಂದಿತ್ತ ಫ್ಲೈಟ್ ಅಲ್ಲ, ಫ್ಲೈಟ್ಗೆ ಟಾಟಾ ಮಾಡ್ತಿದ್ರಲ್ಲ, ಸೌಂಡ್ ಕೇಳುವಾಗ ಓಡ್ಕೊಂಡು ಬರ್ತಿದ್ವಿ. ನಮ್ಮ ಬಾಸಿನ ಕಾರ್ ಹೆಂಚಂಡು ಸ್ವಿಫ್ಟ್ ಸೂಪರ್ ಇದೆಯಾ, ಫುಲ್ ಮಾಡಿಫೈ ಮಾಡ್ತಿದ್ರು. ಬಾಸಿ ಬಾಯಿ ಫುಲ್ ಯೋ ಡೊಲ್ಲಿರುತ್ತೆ. ಪಾಣಿ ಲೇಲೋ ಬ್ಯಾಡ್ ಅಂತ ಕೆಟ್ಟದು ಬ್ರಷ್ ಇರ್ಕ ಬಾಸಿ. ಓಕೆ ಗೈಸ್, ಪಿಚ್ಚಿ ತೂಲೆ ಫುಲ್ಲು ಪೋತು ಗುಂಡಿ ಮತ್ತೆ ಒಯ್ದು 3 ತುಲೆ ಮಣ್ಣು ತಿಂದು ಹೋತು ಫುಲ್ಲು. ಈ ಬಸ್ಸ ಬರ್ತದ ಎಂಚಾದು ಸುರುಮಂತ ಅಡಿಪು ಅದರಲ್ಲಿ ಎಂತ ಅಡಿಪುದು ಮಾರ. ಓ ಕೂಕರ ಅದರಲ್ಲಿ ಎಂತ ಅಡಿಪುದು ಬಟ್ ದಿಸ್ ಇಸ್ ನಥಿಂಗ್. ಇದು ಕಾರ್ ವಾಶ್ ಮಾಡಿದ್ದು ಮೈಪು ಮಾರ. ಈಗ ಏನಿಲ್ಲ ಅಂದ್ರೆ ಈಗ ತಗೊಬನ್ನಿ ಹಂಗಾರೆ ಪರ್ಕೆ ಇನ್ನೊಂದು. ಇಲ್ಲ ನಮ್ದು ಇಲ್ಲ ಮೈಪು ಹೊತ್ನೇ ಬಸ್ಸೆ. ಬಾಸಿ ರೊಂಬ ಇದಾಯ್ತು ಕೊಂಚ ಕೆಲಸ ಮಾಡೋ ಟೈಮಲ್ಲಿ ಪಾಪ ಇಲ್ಲಡ್ಲ ಇಂಚ ಅಡಿ ತುಪ್ಪ ಇರು. ಮನೇಲಿ ಕೂಡ ಇಷ್ಟು ಗುಡಿಸಿರ್ಲಿಲ್ಲ. ಗುಡಿಸೇ ಇಲ್ಲ, ಗುಡಿಸ್ಲೇ ಇಲ್ಲ. ಹೆಂಡತಿ ಖುಷಿ ಆಗ್ಬೋದು, ಸ್ವಲ್ಪ ಆದ್ರೂ ಸರಿಯಾದ್ರಪ್ಪ ಇವರು ಅಂತ. ಒಂದೊಂದ್ಸಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅಯ್ಯೋ ಇವತ್ತು ಮಲ್ಕೊಂಬಿಡೋಣ ಅಂತ, ಬಟ್
ಕಮಿಟ್ಮೆಂಟು ಮತ್ತು ಆಮೇಲೆ ನಾವು ಬರಲಿಲ್ಲ ಅಂದರೆ ಮತ್ತು ಪಾಪ ಟೀಮಲ್ಲಿ ಇಲ್ಲ ಇದು ಸ್ಕ್ವಾಡ್ ಕಮ್ಮಿ ಆಗಿಬಿಡುತ್ತೆ ಆ ಥರ ಎಲ್ಲ ಅನ್ಕೊಂಡ್ಬಾರ್ದು. ಇವತ್ತು ಲಿಟ್ರಲಿ ಹಂಗೆ ಅನ್ನಿಸ್ತಿತ್ತು, ಅಯ್ಯೋ ಮಲ್ಕೊಂಬಿಡೋಣ ಹೋಗ್ಲಿ ಆ ಕಡೆ ಅಂತ. ಬಟ್ ಎವ್ರಿ ಟೈಮ್ ಹಂಗೆ ಅನ್ಸೋದು ಬರ್ತೀನಿ. ಬಟ್ ಈ ಕಡೆ ಒಂದು ಪೀಕ್ ಟೈಮಲ್ಲಿ ಹಾಗೆ ಅನ್ಸ್ತು. ಆಮೇಲೆ ಒಂದ್ಸಲಿ ಬಾತ್ರೂಮ್ಗೆ ಹೋಗಿ ಮುಖ ತೊಳೆದ ಮೇಲೆ ಸರಿ ಆಗ್ಬಿಡುತ್ತೆ. ಕರೆಕ್ಟ್. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಈಗ ಕ್ರಿಕೆಟ್ ಆಡದಲ್ಲೇ ಇರಬೇಕಲ್ಲ, 1 ವೀಕ್ ಕ್ರಿಕೆಟ್ ಇಲ್ಲ ಅಂದ್ರೆ ಅದು ಏನೋ ಒಂಥರ ಕಳ್ಕೊಂಡಂಗೆ, ಅಯ್ಯೋಯ್ಯೋ ಈ ವಾರ ಕ್ರಿಕೆಟೇ ಆಡ್ಲಿಲ್ವಲ್ಲ ಅಂತ. ಕರೆಕ್ಟ್. ಹಂಗಿದೆ ಒಂಥರ. ನಾವು ಬಿಟ್ರು ಕ್ರಿಕೆಟ್ ಬಿಡಲ್ಲ, ಕ್ರಿಕೆಟ್ ಬಿಟ್ರು ನಮ್ಮನ್ನು ನಾವು ಬಿಡಲ್ಲ. ಡ್ರಗ್ಸ್ ಥರನಾ? ಅಡಿಕ್ಷನ್. ಕ್ರಿಕೆಟ್ ಇಸ್ ಅಡಿಕ್ಷನ್. ಇಟ್ಸ್ ಎ ಗುಡ್ ಅಡಿಕ್ಷನ್. ನೀವು ಯಾವುದಾದ್ರು ಬೇರೆ ಬೇರೆ ಅಭ್ಯಾಸ ಮಾಡ್ಕೊಳಕ್ಕಿಂತ ಕ್ರಿಕೆಟ್ ಅಡಿಕ್ಷನ್ ನೋಡಿ. ನಾವೆಲ್ಲ ಈಗ ಏನಂತಾರೆ ವರ್ಕ್ ಮಾಡೋ ಟೈಮಲ್ಲಿ ಈಗ ಏನಂತಾರೆ, ಎಲ್ಲರೂ ಜಿಮ್ಮಿಗೆ ಹೋಗಕ್ಕಾಗಲ್ಲ. ಏನೋ ಒಂದು ಬಾಡಿಲಿ ಎಕ್ಸಸೈಸ್ ಬೇಕು, ಒಂದು ಆಕ್ಟಿವಿಟಿ ಬೇಕಲ್ವಾ. ಹಂಗಾಗಿ ನಾವು ವಾರದಲ್ಲಿ ಏನಂತಾರೆ ತಿಂಗಳಲ್ಲಿ 8 ದಿವಸ ಕ್ರಿಕೆಟ್ ಆಡ್ತೀವಿ. ಹೌದಾ? ನಾವು 8 ದಿವಸ ಕ್ರಿಕೆಟ್ ಆಡ್ತೀವಿ. ಬೆಸ್ಟ್. ಗುಡ್ ಫಾರ್ ಹೆಲ್ತ್. ಈಗ ಬಿಸಿಲು ಇದೆಯಲ್ಲ ಹಂಗಾಗಿ ಕಷ್ಟ. ಇಲ್ಲ ಅಂತಂದ್ರೆ ಎಲ್ಲ ಮಜಾ ಇರೋದು ಕ್ರಿಕೆಟ್. ಹೌದು, ತುಂಬ ಬಿಸಿಲಿದೆ ಲಿಟ್ರಲಿ ಗೈಸ್. ನಿಮ್ಗೆ ಗೊತ್ತಿಲ್ಲ, ಇಲ್ಲ ಅರ್ಥ ಆಗ್ತಿಲ್ಲ ಎಂಥ ಬಿಸಿಲಿದೆ ಅಂತ ಹೇಳಿದ್ರೆ ಮುಗೀತು ಕತೆ. ಮೈಗೆಲ್ಲ ಈ ಕಬಾಬ್ ಮಸಾಲ ಹಚ್ಕೊಂಡೋಗಿ ನಿಂತ್ಕೊಂಡ್ರೆ ಸಾಕು, ನೀವು ಫ್ರೈ ಆಗಿಬಿಡ್ತೀರ. ಓಕೆ, toss. Bye. Toss ಏನಾಯ್ತು? What is the toss? Yeah, it's going toss. Let's go with toss. Captain is going for toss. 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 Aywa. Tail is the call. Tail. What is that? Who win the toss? We win the toss? They win. Let you know. ಗೈಸ್, ಅವರು ಟಾಸ್ ವಿನ್ ಆದರು. ಮತ್ತೆ ಟಾಸ್ ವಿನ್ ಆಯ್ತು. ಟಾಸ್ ಸೋತ ನಮ್ಮ ಅಲ್ಲೊಬ್ರು ಮೇಕಪ್ ಮಾಡ್ತಿದ್ದಾರೆ ಬನ್ನಿ. ಅಂದ ಚಂದದ ಹುಡುಗ ಹೇಳ್ರಿ, ನಿಮ್ಮ ಮಂತ್ರ ಮಾಡಿದ್ರಲ್ಲ, ಅದು ತುಂಬ ಫೇಮಸ್ ಆಯ್ತು. ಲಾಸ್ಟಿಗೆ ಎಂತೆಂತ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಇಷ್ಟು ಕೆಟ್ಟದ್ದು ಮಾಡಿದ್ವಿ. ದೇ ವಿಲ್ ಡು ಬ್ಯಾಟಿಂಗ್ ಅಂತೆ. ನಮ್ದು ಇನ್ನೂ ಫೀಲ್ಡರ್ ಬರಲಿಲ್ಲ ರೀ. ಅಕ್ಕಲು ಬ್ಯಾಟಿಂಗ್ ದ ಸುನಿಯರ್ ಎಂಕ್ಲನ ಫೀಲ್ಡರ್ ನಕ್ಲನ ವೈ చేసి ಮಾತ್ರ ಪ್ಲೇಯರ್ ನಿಜ बहुत बड़ा एडिटर इधर, वीडियोग्राफर है. उसका कैमरा देखने का मेरे को. भाईजान आप कैमरा दिखाइए एक बार. हाँ, शॉर्ट डिस्क्रिप्शन में बोलिए. ये उसका पेट्टी है, जीवा है ना? ನಿಮ್ಮದು ಜೀವ ಅಲ್ಲ ಅದು? ಅದೇ ಜೀವ ನೋಡಿ. ಇದು ಅವ್ರದ್ದು ಆಫೀಸ್ ಶೂಟಿಂಗ್ ಮಾಡೋದು ಕ್ಯಾಮರಾ ಅಲ್ಲ. ಇದು ಯಾವ್ದು ಆಫೀಸ್ ಅಲ್ಲ ನಿಮ್ದು? ಅಲ್ಲ, ಇದು ಸಿನಿಮಾ ಎಲ್ಲ ಶೂಟ್ ಮಾಡೋದು. ಮೂವಿ ಎಲ್ಲ ಶೂಟ್ ಮಾಡಿದ್ದಾರೆ. ಇದು ಶೂಟ್ ಮಾಡಕ್ ಆಗುತ್ತೆ, ಬಟ್ ವಿ ಯೂಸ್ ಫಾರ್ ಅಡ್ವರ್ಟೈಸ್ಮೆಂಟ್. ಆ ಥರ ಇದೆಲ್ಲ 2 ಅಡ್ವರ್ಟೈಸ್ಮೆಂಟ್ ಎಲ್ಲ ಯೂಸ್ ಮಾಡ್ತಾರೆ. ಹೈ ಎಂಡ್ ಕ್ಯಾಮರಾ. ಇದರ 16,000 ಇರ್ತಾರೆ ಅದರ್ಸ್. ಇದು 20ಗೆ ಮೇಲೆ 25. ಇದು ಸೆಟ್ಟಿಂಗ್ ಎಲ್ಲ ಬರುತ್ತೆ ಟೈಮಲ್ಲಿ 40 ತಗೊಂಡ್ತದೆ. 40 ಅಂದ್ರೆ ಎಷ್ಟಾಯ್ತು ದೋಸ್ತ್? ನೋಡಿ ಫ್ರೆಂಡ್ಸ್, ಬೆಸ್ಟ್ ಬೌಲರ್ ಯಾರು ಹೇಳಿ? ಇದು ನಾವು ಕೊಟ್ಟದೊಂದು ಸಿಗ್ಲಿ ಅಂತ. ಮತ್ತೆ ಟ್ರೈಪಾಡ್ ಅಲ್ಲಿ ಅಂತ ಇದು ಗಿಂಬಲ್, ಆಮೇಲೆ ಲೈಟ್ ಇದೆ, ಧೋನಿಗೆ ಗಿಂಬಲ್ ಉಂಟು, ಎಲ್ಲ ಉಂಟು. ನಿಮಗೆ ಎಂತ ಶೂಟಿಂಗ್ ಬೇಕಾದ್ರೂ ಮಾಡಿ ಕೊಡ್ತಾರೆ ಅವರು. अच्छा बॉलिंग किया भाई, अच्छा बॉलिंग किया. Welcome to team. And one who got the best bowler. See? Pooja. After long time, I don't get the bowling properly here. Now soon because of new getting bowling. Getting bowling. No, means I'm not getting wicket. Not getting bowling. No. This is what is a grammar mistake. When typing, no. Typo. I put auto type. Bola.
ಗಾಯ್ಸ್ ಚಹಾ ಕುಡ್ಲಿಕ್ಕೆ ಬಂದಿದ್ದೇವೆ. ಈ ಬಡಿ ಮಗ ಈಗ ಎಷ್ಟು ಆರ್ಡರ್ ಮಾಡ್ಯಾರ ನೋಡಿ. ನಾನು ಆರ್ಡರ್ ಮಾಡ್ತೀನಿ ನೋಡ್ರಿ. ಮತ್ತೆ ಯಾರು ಇವರ? ನಾನು ಒಂದೇ ಐಟಮ್ ಇವರೇ ಬರೀ ಬೇರೆಯವ್ರ ಬಗ್ಗೆ ಹೇಳ್ತಾರೆ. ಎಂತ ಕಳ್ಳಾಗುತ್ತೆ ಅವನು. ನಮ್ಮ ವಿಡಿಯೋ ಬ್ಲಾಗಿಂಗ್ ಮಾಡೋದು ಹಾಗೇನೆ, ಮಾತಾಡಿದ್ರೆ ನಾವು ಮಾಡ್ತಾ ಇರ್ತೇವೆ. ಹೌದು, ಮಾತಾಡಿದ್ರೆ ಹೇಗೆ ಹೀಗೇನೆ, ಈಗ ಏನಾದ್ರು ಚುಚ್ಚಿ ಮಾತಾಡ್ತೀವಿ. ಇವನು ನೋಡಿ, ಇವನು ಈಸ್ ಥಿಂಕ್ ಈಸ್ ವೈಸ್ ಕ್ಯಾಪ್ಟನ್. ಅದನ್ನು ಈಸ್ ಅ ವೈಸ್ ಕ್ಯಾಪ್ಟನ್ ಆಫ್ ಅವರ್ ಟೀಮ್. ಈಸ್ ಅ ಶಾರ್ಟ್ ಅಂಡ್ ರೈಟ್ ಹ್ಯಾಂಡ್ ಕ್ರಿಸ್ ಗೇಲ್ ಅವರ್ ಟೀಮ್. भैया 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 विट्ठल भैया, एक अभी भी किसी को बुलाने टाइम में भैया भैया हमारा पूरी गाइस मैं ये 200 ऑर्डर किया. मैं 200 ऑर्डर मांगता ज़्यादा बोर्ड मत देना. पर पूरी बिटी ने बच्ची पूरी भाजी करी ನಿಂದೆ ಪೂರಿ ಬಾಜಿ ಸರಿ ಮಾತಾಡ್ಸ. ಸಾಕು ನಾವಾಗಿಲ್ಲ ಬಿಡಲ್ಲ, ಇಟ್ಕೊಂಡ್ರೆ ಬಿಡಲ್ಲ. ಎಸ್ ಗಾಯ್ಸ್, ಚಾ ಬರ್ದಾಂಡ್ ನಾ ಬ್ಯಾಕ್ ಟು ಹೋಮ್. ಒಂದು ಪೂರಿ, ಒಂದು ದೋಸೆ ಮತ್ತು ತಿಂಡ ಅದಾಯ್ತು. ಇಲ್ಲದ ಮನ್ಪುನ ತೂಕ ಇಂಡಿಯಾದ ವಿನ್ನಾಯ್ಜಿ ನಮ್ಮ ಅಲ್ಲೇಜಿ ನಮ್ಮ ಸಪೋರ್ಟ್ ಮಂದು ಒಂದು ಉಪ್ಪ ಆಲ್ವೈಸ್. ಹಲೋ, ವಿ ಆರ್ ಬ್ಯಾಕ್ ಟು ಕಿಚನ್. ನಮ್ಮಕ್ಕ ಇನ್ನಿ ದಾದ ಸ್ಪೆಷಲ್ ಪಂಡ ಬೂತಾಯಿ ಬಾಯ್ದನ್ ಗಾಯ್ಸ್. ಹಿಯರ್ ಇಟ್ ಈಸ್ ಬೂತಾಯಿ ಆಲ್ರೆಡಿ ರೆಡಿ ಆತಂದು ಕ್ಲೀನ್ ಮಂತ್ ಕೊರಿಯರು. ಮಸಾಲ ಪಾಡಿಯ ಶುಂಠಿದ ಪೇಸ್ಟ್ ಪಾಡಿಯ ನನ್ನ ಶೋ ಕೂಡ ಮೊರತದು ಬೂತಾಯ್ದ ಒಂಜಿ ಫ್ರೈ ಮಂತ್ ಪ್ಲ್ಯಾನ್. ಬೂತಾಯ್ದ ಫ್ರೈ ಮಂತ್ನ ಭಾಳ ಶೋಕ್ ಹಾಕೊಂಡು ಬಂದು ಪಂಡೆ ಆಯ್ತು. ಅವೇ ಏನು ಪಂಡಿನ ಮಂತೀರ್ ಬೂತಾಯ್ದ ಫ್ರೈಗೆ ಸಾರು ಪಾಡ್ದು. ಬೂತಾಯ್ದ ಫ್ರೈಗತ್ತು ಬೂತಾಯ್ದ ಒಟ್ಟಿಗೆ ಟೊಮೆಟೊ ಸಾರು ಇತ್ತಂದ ಆ ಕಜೆ ಅದಕ್ಕೆ ಏತ್ ಸೋಕ ಖುಷಿ ಹಾಕೊಂಡು ಯಾವ ಸಿಂಪಲ್ ಆದ ಡಿಂಪಲ್ ಆದ ಸಿಂಪಲ್ ಆತ ನಾವು. ಓಕೆ ಲೆಟ್ಸ್ ಗೋ. ಬೂತಾಯಿ ಒಂಜಿ ಮೊರತದ್ದು ಸೋಕಡೆ ಒಂಜಿ 10 ನಿಮಿಷ 1/4 ಗಂಟೆ ದೀಕ ಬಕ್ಕ ಫ್ರೈ ಮನ್ಕು ಬಾ. ಬೊಕ ಈ ಫಿಟ್ನೆಸ್ ಲವರ್ಸ್ ಉಳ್ಳೈತೆ ಗೈಸ್. ಅಕ್ಲೆಗೆ ಒಂಜಿ ಬೋರ್ಡ್ ಇತ್ತನ ಒಂಜಿ ಐಟಮ್ ಉಂಡು. ಮೊದಲೇ ಗ್ರೀಕ್ ಯೋಗಟ್ಟಿಗೆ ಊರುನದಿ ಗೊತ್ತುಜ್ಜಿ, ಊರು ತಿಕ್ಕಣ ಹಿಂಗೆ ಗೊತ್ತುಜ್ಜಿ. ಒಂದು ಗ್ರೀಕ್ ಯೋಗಟ್ ಒಂದು ಪ್ರೋಟೀನ್ ಯುಕ್ತವಾದ ಯೋಗಟ್ಟಿಗೆ ಐಟ್ ಹೈಯೆಸ್ಟ್ ಕ್ಯಾಲರೀಸ್ 100 ಗ್ರಾಮ್ ಕ್ಯಾಲರೀಸ್ ಉಂಟು. 10 ಆಯ್ತಾ ಉಂಡು. ಫ್ಯಾಟ್ 0.5ಗೆ ಕೆಲ ಮತ ಉಂಡು. ಒಂದೊಂದು ಯೋಗಟ್ ಟೈಪ್ದ ಒಂದೊಂದು ಟೈಪ್ದು ಯೋಗಟ್ ಇದೊಂದು ಯೋಗಟ್ ಉಂಡು. ಒಂದೇ ಕಮ್ಮಿದ ಡಬ್ಬೆಲ್ಲ ಮಲ್ಲ ಕಮ್ಮಿ ಇದೆ ಕಮ್ಮಿ ಮಾತ್ರ ಮಲ್ಲಡ ಇಂದುಲ ನೇಟ್ ಮಾತ ಉಂಡು. ಯೋಗಟ್ ಇಂದುಲ ಮಾತ ಉಂಡು. ಸೊ ಈ 2 ಯೋಗಟ್ ಡಿಫ್ರೆನ್ಸ್ ಉಂಡು. ಒಂಜಿ ಇಂದು ಇಂದದಲ್ಲಿ ಇಂದು ಎಡ್ಡೆ ಅಂತನ ಇದಕ್ಕೆ ಡಬ್ಬೆ ಇಲ್ಲ. ಒನ್ ಮೋರ್ ಥಿಂಗ್ ಈಸ್ ಕೋಕಾ ಕೋಲಾ ಒಂದು 0 ಶುಗರ್ ಕೋಕಾ ಕೋಲಾ ಮುಲ್ಪ ನಿತ ಪ್ರೈಸ್ ವೇರ ಬಣ್ಣ ನಿಕ್ಲಿಗೆ ತೋಜುಲಿ ತೂಲಿ ಇದು ನೋದಂದ್ರೆ ಬಣ್ಣಪ್ಪ ಸಿ 2 ದಿರಮ್ 2 ದಿರಮ್ ಬಣ್ಣ ಮುಲ್ತಾಯಿ ಉರುದು 50 ರೂಪಾಯಿ 200 ml 1 ml ಓಕೆ 330 mlಗೆ 50 ರೂಪಾಯಿ ಉರುಡಿ ಎತ್ತುಂಡು ಹಿಂಗೆ ಗೊತ್ತಿದ್ದಿ ತೋಡಾಪು ಏರೆಗಂಡಲ ಯೋಗಟ್ ತೋಡಂದ ಎತ್ತಿನ ದೂಲೆತ್ತೆ ದುಬೈದ ಯೋಗಟ್ ಇಂಚ ಉಂಡು. ಸಿ ಅರ್ಧ ಬಾಸಿ ನೀರುಂಡು, ಅರ್ಧ ಬಾಸಿ ಯೋಗಟ್ ಉಂಡು. ಟೇಸ್ಟ್ ಪನ್ಪಿಲಕ್ಕೆ ಇಜ್ಜಿ ಗೈಸ್. ಯೋಗಟ್ ಐಟಮ್ ಬೆಲೆ ಗೊತ್ತಿಜ್ಜಿ ತಿನ್ಪ. ನೋಡಿ ದುಬೈದ ದೊಂಬದ ಬಗ್ಗೆ ಪಾತಾಡಂಡ ಇತ್ತೆ ಇನಿ ಕಾಂಡೆ ಇಂಕ್ಲಿಗೆ ಮಸ್ತೊಂಚು ಗೊಬ್ಬರ ಕ್ರಿಕೆಟ್ ಗೊಬ್ಬರ ಬಾರಿ ಖುಷಿ ಅಂಡು. ಲೋ ಟೆಂಪರೇಚರ್ ಇತ್ತು, ಗಾಳಿ ಲೆಡ್ಡ ಬರಂತುಂಡು. ಒಕ್ಕ ಇತ್ತೆ ಒಂತ ಬರ್ತಂತ ಶುರು ಮಾಡಿತ್ತೆ ಬಿಡ ಬೆಚ್ಚ ಪಂಡ ಮೋನೆಗೆ ಹಾಕಿಲಕೊಂಡು ತೊಂಜಿ ಡಸ್ಟಿ ವೆದರ್ಲಕ್ಕ ತೋಜೊಂದುಂಡು. ಇಡೋಣ ಅವರವರ ಪಂದಿತ್ತು ವಾರ್ನಿಂಗ್ ಕೊಟ್ಟಿತ್ತೆ ಅವರ ಮಿಸ್ಟ್ ಒಂದು ಫಾಗಿ ವೆದರ್ ಒಂಚು ಬರ್ಕೊಂಡು.
ಅದೇ ಭೂತ ಎಡ್ ಮ್ಯಾರಿನೇಟ್ ಅದು ಇನ್ನ ಮೈಗ್ರೇಷನ್ ಅದು ಹೋಯ್ತು ನಾನು ಹೌದು ನೆಗ್ಲಿಗೆ ಮ್ಯಾರಿನೇಟ್ ಮಾಡ್ಬೇಕು ಮೈಗ್ರೇಷನ್ ಬಂತು ಪಕ್ಕಡೆ ಸೊ ಕಾವಲಿಗೆ ಇತ್ತು ಕಾವಲಿಗೆ ಇತ್ತು ಪಾಡು ಅದು ಎಣ್ಣೆ ಡಾಲ್ಡ ಬೊಚ್ಚಿ ಬಂದು ನಮ್ಮ ಸೀದಾ ಥಾರದ ಎಣ್ಣೆ ದುಬೈದ ಥಾರದ ಎಣ್ಣೆ ಹೆಂಚೊಪ್ಪು ತೂಕ ಐಟೀನ್ ಫಿಶ್ ಫ್ರೈ ಮಾಡ್ಬುಗ ಇದು ಬರ್ತಂಡು ಪಕ್ಕ ತೂಕ ಅಜ್ಜಿಗೆ ಕತ್ತರಿ ಗೈಸ್ ವ್ಲಾಗ್ ಕಂಟಿನ್ಯೂ ನಿಂಚೇನೆ ವೈಪು ನಿಂಚೆ ಚಾನಲ್ ಉಂಡತ್ತ ಒಂದೇ ಸಜ್ಜಿದಲ್ಲಿ ಇಂದು ಬಾಂಬೆ ಸಜ್ಜಿಗೆ ಖಲಾಸ್ నేను ఇంటి తీయబడి ఎక్కడ ಡಬ್ಬೆ ఇంటి ముక్కలు ಹೊಡೆದಲ್ಲ ಪಾಟ ಗಂಟೆ ಕಟ್ಟದೆ ಓಕೆ ಫ್ರೆಶ್ ಆಯಿನ ಅಂಚಿನ ಬೂತ ಆಯಿನ ಮುಕ್ಕದೀಕ ಸೈಡ್ ಜೀಕ ಬಾಂಬೆ ಸಜ್ಜಿಗೆ ಭಾರಿ ಸೋಗು ಬತ್ತು ಈ ನಮ್ಮ ಮಲ್ಲ ಸಜ್ಜಿಗೆ ಅವು ಬತ್ತು ಮತ್ತು ಕಮ್ಮಿ ಬಾಂಬೆ ಸಜ್ಜಿಗೆ ಪಾಡುವರಿಗೆ ಮೇನ್ ಪಿಟಂಜಿ ವಿಶೇಷ ಬಂದ ನಮ್ಮ ಚಾಕು ಮಾಡ್ಬೋದು ಸಜ್ಜಿಗೆ ಅವು ಇಂಕ ಮೊದಲ ಸಜ್ಜಿಗೆ ಇಷ್ಟ ಬಾಂಬೆ ಸಜ್ಜಿಗೆ ಇಷ್ಟ ಬಾಂಬೆ ಸಜ್ಜಿಗೆ ಬೇಗ ಅಂಟಂಟ ಹಾಕು ಅಂದ ಅರ್ಥ ಮಲ್ಲು ವಾ ಗುತ್ತಾಯಿ ಅಡಿಮೇಲೆ ಬಂತಂದು ಅಪ್ಪಡೆ ಬೇನುಂಡು ಗಾಯ ಆ ತಾಳದಿಂದ ಪರಿಮಳದ ಬಾರಿ ಸೋಪು ಬರನುಂಡು ಅಂಚನೆಗೆ ದಾಳ ಬಂದು ಮಂಡ ಇದೊಂದು ವಿಷಯದಾರ ಬಂದ ನಮ್ಮ ಊರದ್ದು ದುಬೈ ಬಸ್ಸಿನಕ್ಲ ಒಂದು ಬಿಹೇವಿಯರ್ ಅತನ ಲೈಫ್ ಸ್ಟೈಲ್ ಚೇಂಜ್ ಚೇಂಜ್ ಆದ ಬಂದ ಮೇನ್ಲಿ ಎ ಸಿ ನಮ್ಮ ಊರು ಕೊಡೋದು ನಮಕ್ ಇಲ್ಲದ್ರು ಇರ್ತಾರೆ ಎ ಸಿ ಬೋರ್ಡ್ ಕೋಲ್ಡ್ ಟೈಮ್ ಕಮ್ಮಿ ಒಂದು ವಿಂಟರ್ ಸೀಸನ್ ಕಮ್ಮಿ ಬೆಚ್ಚ ಬೋರ್ಡೆ ಊರು ಬಂದ ನಮ್ಮ ಯಾರು ಊರು ಬಣ್ಣ ಊರ್ಲಿ 24 hours ಫ್ಯಾನ್ ಬೋರ್ಡ್ ಎ ಸಿ ಜನ ಫ್ಯಾನ್ ಬೋರ್ಡ್ రెండు రోజులు పడుతుంది వైద్యం ఒక ఫిలిం చేయాలంటే ఈ టిష్యూ పేపర్ ఉన్నది టిష్యూ పేపర్ ನಮ್ಮ ಜಾಸ್ತಿ ಯೂಸ್ ಉಂಟು 3 ವೈಕ್ಲ ಕೈ వచ్చేది ಟಿಶ್ಯೂ ಪೇಪರ್ ಊರಂದ್ರೆ ಕೈಸಿದೆ ಕೊಡಂడి ನಲ್ಲಿ ನೀರು ಬರ್ತದೆ ನಲ್ಲಿ ತೆಕೊಂಡು ಹೋಗ್ತಾ ಟಿಶ್ಯೂ ಪೇಪರ್ ಈ ಟಿಶ್ಯೂ ಪೇಪರ್ ಒಟ್ಟಾಗಿ ವೇಸ್ಟ್ ಆಗುತ್ತೆ ಬಾಕ ಫಿಲಿಂ ಥರ್ಡ್ ಒನ್ ಬಂದ ಇದು ಅಡಿಕ್ಷನ್ ನಮ್ಮ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತದೆ ಮೂರು ನಮ್ಮ ಔಟಿಂಗ್ ಹೋಗಿ ಇವಾಗ ಫ್ರೆಂಡ್ಶಿಪ್ ಭಾರಿ ಕಮ್ಮಿ ಇದೇ ಹೋಗೋಣ ಕಮ್ಮಿ ಒಕ್ಕ ಫ್ರೆಂಡ್ಸ್ ಮಂತ್ ನಮ್ಮಿದೆ ಬಟ್ ಇದೇ ಹೋಗೋದೇ ಎಕ್ಸ್ಪೆನ್ಸಿವ್ ಮೇನ್ಲಿ ಔಟಿಂಗ್ ಮತ್ತು ಫ್ರೆಂಡ್ಸ್ ಮಂತ್ನಲ್ಲಿ ಮೊತ್ತ ಒಂದು ಕಡೆ ಒಂದು ಗಾಡಿ ಬೋರ್ಡು ಪೆಟ್ರೋಲ್ ಬೋರ್ಡು ಇದು ಟ್ಯಾಕ್ಸಿ ಬೋರ್ಡು ಟ್ಯಾಕ್ಸಿ ಸೇರ್ಸ್ ಬೋರ್ಡು ಟ್ಯಾಕ್ಸಿ ಮೇಲೆ ಡಬಲ್ ಮೊತ್ತ ಸೊ ದಟ್ ಇಸ್ ದ ಒನ್ ಥಿಂಗ್ ಒಟ್ಟು ಸೇರ್ದಲ್ಲ ಒಟ್ಟು ಸೇರ್ದಲ್ಲ ತಿಂದ್ರೆ ಕೊಡತ್ತಿ ನಮ್ಮ ಊರಂಜಿ ಶಾಪ್ ಒಂದಿನ ಹೋಟೆಲ್ ಹೋಂಡ ರಪ್ಪ ಒಂದು 500 ಏನು ಜಾಸ್ತಿ ಬಂದು 1,000 ಕೊಂಡ 3,100 2 10 ಜನ ತಿನ್ಬೋದು 3-4 ಜನ ಕೊಂಡಾಗ 100 ಬಾಡಿ ಬೊಕ್ಕ ಒಟ್ಟಿಗೆ ಸೇರಿನಾಗ ಪಾತ್ರೆ ಹಿಡಿದು ಜಾಸ್ತಿ ಫೋನ್ ಅಡಿಕ್ಷನ್ ಮೀಟರ್ ಪಾಂಡಲ್ಲ ಮೀಟರ್ ಪಾಂಡಕ್ಲು ಕಷ್ಟ ಸುಖ ಮಾತಾಡ್ತೀನಿ ಅಟ್ಲಾಕ್ನ ರೋಬರ್ ಮೊಬೈಲ್ ತೂಗುನ ಇದಾಗ್ತದೆ ನಮ್ಮ ಅಂಜಿನ ನಾನು ಅಂಚನೆ ನಾನು ಅಂತಾನೆ ಮೂರು ಬರ್ತದೆ ಮೂರು ಏರಿಲ್ಲ ಕ್ಲೋಸ್ ನಂಬರ್ ಲಾಭಜಿ ಇನ್ಸಿಂಗ್ ಕ್ಲೋಸ್ ಆಯ್ನಗಳು ನಮಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬೋದು ಅಂದ್ಕೊಂಡು ವಾಟರ್ ದಿಸ್ ಈಸ್ ಅ ಫಿಶ್ ಗೊತ್ತಾಯ್ತು ಜಾಸ್ತಿ ನಮ್ಮ ಇಲ್ಲಡೆ ಎಕ್ಸ್ಪೆಂಡ್ ತೋರಿಲ್ಲ ಸೊ ಇದೇ ಇಂಪಾರ್ಟೆಂಟ್ ಬ್ಲಾಗಿಂಗ್ ಅಂತಾರೆ ನಿಕ್ಲಿಕ್ಕೆ ಮುಂಚೂರು ಪರ್ಮಿಷನ್ ತಗೊಳ್ಳು Hey!